ತಾಲೂಕಿನ ಮಿತ್ತೂರು ಎಂಬಲ್ಲಿ ಸಾವಿರಾರು ರೋಗಿಗಳಿಗೆ ಆರೋಗ್ಯ ದಾನ ಮಾಡುತ್ತಾ ಯಾವುದೇ ಪ್ರತಿಫಲ ತೆಗೆದುಕೊಳ್ಳದೆ ಚಿಕಿತ್ಸೆ ನೀಡಿ ರೋಗಿಗಳ ರೋಗವಾಸಿ ಮಾಡುತ್ತಿರುವ ಅಕ್ಯುಪ್ರೆಷರ್ ತಜ್ಞ ಸುಬ್ರಹ್ಮಣ್ಯ ಭಟ್ ಅವರ ಸೇವೆಯನ್ನ ಗುರುತಿಸಿ ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಷನ್ ಅಂತಾರಾಷ್ಟ್ರೀಯ ನೋಂದಾಯಿತ ಸಂಸ್ಥೆಯಿಂದ ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದೆ. ಪುತ್ತೂರು ತಾಲೂಕಿನ ಮಿತ್ತೂರು ಎಂಬಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ರವರು ಹಲವಾರು ವರ್ಷಗಳಿಂದ ಅಕ್ಯುಪ್ರೆಷರ್ ಸಾಯಿ ವೈಬ್ರೋ ಪದ್ಧತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ. ತಮ್ಮಲ್ಲಿಗೆ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗಾಗಿ ತಮ್ಮ ಮೂಲ ಮನೆಯ ವಿಶಾಲ ಸ್ಥಳವನ್ನೇ ಉಪಯೋಗಿಸುತ್ತಿದ್ದು ಬಂದವರಿಗೆ ಅಗತ್ಯವಿದ್ದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಉಚಿತವಾಗಿಯೇ ತಮ್ಮಲ್ಲಿಗೆ ಬರುವ ರೋಗಿಗಳಿಗೆ ಸ್ವಯಂ ಚಿಕಿತ್ಸೆ ಪದ್ಧತಿಯನ್ನ ತಿಳಿಸಿಕೊಡುವ ಮೂಲಕ ಔಷಧರಹಿತ ವಿಧಾನವನ್ನ ಕಲಿಸಿಕೊಡುವುದು ಇವರ ವಿಶೇಷತೆಯಾಗಿದೆ. ಇಲ್ಲಿ ಬಂದ ರೋಗಿಗಳಿಗೆ ರೋಗ ಮೂಲವನ್ನ ಪತ್ತೆ ಹಚ್ಚಿ ಸೂಕ್ತ ರೀತಿಯಲ್ಲಿ ಅಕ್ಯುಪ್ರೆಷರ್ ಬಿಂದುಗಳನ್ನ ಗುರುತಿಸಿ ಚಿಕಿತ್ಸೆಯನ್ನ ನೀಡಿ ಸಾಯಿ ವೈಬ್ರೋ ಪದ್ಧತಿಯ ಔಷಧಿಗಳನ್ನ ಕೊಟ್ಟು ಕಳುಹಿಸುತ್ತಾರೆ. ಇಲ್ಲಿ ಕಾಣಿಕೆ ಡಬ್ಬಿಯೊಂದಿದ್ದು ಬಂದವರು ತಮ್ಮ ಇಷ್ಟಾನುಸಾರ ಈ ಡಬ್ಬಿಗೆ ಕಾಣಿಕೆಯನ್ನ ಹಾಕಬಹುದಾಗಿದ್ದು ಇದರಲ್ಲಿ ಸಂಗ್ರಹವಾದ ಹಣವು ದೇವಾಲಯಗಳಿಗೆ ಸಲ್ಲುತ್ತದೆಯೇ ವಿನಃ ಸುಬ್ರಹ್ಮಣ್ಯ ಭಟ್ ಅವರು ಈ ಹಣವನ್ನ ಕೂಡ ತೆಗೆದುಕೊಳ್ಳದೆ ಉಚಿತ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಗುರುತಿಸಿಕೊಡುವ ಅಕ್ಯುಪ್ರೆಷರ್ ಬಿಂದುಗಳನ್ನ ಒತ್ತಲು ಬೇಕಾಗುವ ಪರಿಕರಗಳನ್ನ ಕೂಡ ನಿಗದಿತ ಸ್ಥಳದಲ್ಲೇ ತೆಗೆದುಕೊಳ್ಳುವಂತೆ ಸೂಚಿಸುವ ಭಟ್ಟರು ಅಂತಹ ಸ್ಥಳಗಳಿಂದ ತೆಗೆದುಕೊಳ್ಳಲು ಸಾಧ್ಯವಾಗದೇ ಇರುವವರಿಗೆ ತಮಗೆ ಬಂದ ಮೂಲ ಬೆಲೆಯಲ್ಲೇ ಪರಿಕರಗಳನ್ನ ಒದಗಿಸುತ್ತಾರೆ. ವೇದ ಏನು ಹೇಳ್ತದೆ ಅಂತಂದರೆ ಔಷಧಿಯಾಗಲಿ ಅಥವಾ ಚಿಂತನೆಗಾಗಲಿ ಪ್ರಶ್ನಾಚಿಂತನೆ ಅನ್ನಕ್ಕಾಗಲಿ ಹಣ ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ಏನು ಮಾಡ್ತೇನೆ ಅಂತಂದರೆ ಟ್ರೀಟ್ಮೆಂಟ್ ಮಾಡುವಾಗ ಯಾವುದಾದರೂ ಸಾಮಾನು ಬೇಕಾದರೆ ಒಂದಾ ಪುತ್ತೂರಲ್ಲಿ ತಗೊಳ್ಳಿ ರಾಮನಾಯಕರಲ್ಲಿ ಅಥವಾ ನಮ್ಮಲ್ಲಿ ತಗೊಳ್ಳಿ ಅದೇ ಹಣವನ್ನು ಕೊಟ್ಟು ತಗೊಳ್ಳಿ ಹೇಳ್ತೀನಿ ಅಷ್ಟೇ. ಫುಡ್ ಮತ್ತು ಮ್ಯಾಟರೋಳಿಗೆ ಔಷಧಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೇನೆ. ಈ ತನಕ ಸಿಕ್ಕಿದಾಗ ನನಗೆ ಆನಂದವೂ ಬರಲಿಲ್ಲ. ಯಾಕಂತಂದರೆ ಅದರಲ್ಲಿ ನನಗೆ ಇಷ್ಟೇ ಮೊದಲೇ ನನಗೆ ಎಷ್ಟೋ ಪ್ರಶಸ್ತಿಗಳು ಬಂದಿದೆ. ನನಗೆ ಬೇಕಾದಷ್ಟು ಆ ಪ್ರಶಸ್ತಿಗಳೊಟ್ಟು ಇದು 10 ರೊಟ್ಟಿ 11 ಇಟ್ಟುಕೊಂಡಿದ್ದೇನೆ. ಯಾಕಂದರೆ ನಮಗೆ ಆ ಡಾಕ್ಟ್ರೇಟಿಂದಾಗಿ ನಮಗೇನು ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ನಮಗೇನು ಪ್ರಯೋಜನ ಇದೆ? ಏನಿಲ್ಲ, ಗುರುತಿಸಿದ್ದಾರೆ ಅಷ್ಟೇ, ಅದು ಸಂತೋಷ ಅಷ್ಟೇ, ಗುರುತಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ನನಗೆ 92 ವರ್ಷ ಆಯಿತು, ಅವನಿಗೆ 58 ವರ್ಷ ಆಯಿತು. ಆದರೆ ಅವನ ಜೀವಮಾನ ನಮ್ಮ ಈ ರೀತಿಯ ಒಂದು ನಮಗೆ ಅವತ್ತು ಬಂದದ್ದು ಅಲ್ಲ. ಅತ್ಯಂತ ಸಮಾಧಾನ ಆಗಿದೆ, ನಮಗೆ ಸಂತೋಷಕ್ಕೊಂದು ಕೀರ್ತಿ ಬಂತು, ನಮ್ಮ ಕುಟುಂಬಕ್ಕೆ ಕೀರ್ತಿ ಬಂತು, ಬಹಳ ಸಂತೋಷ ಇದೆ. ಈ ರೀತಿಯ ಅನುಭವ ನಮಗೆ ಹೊಸತ್ತಾಗಿ ಬಂದದ್ದು. ಮಿತ್ತೂರಿನ ಶಂಕರ್ ಭಟ್ ರವರ ಪುತ್ರರಾದ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರು ತಮ್ಮ ಧರ್ಮಪತ್ನಿ ಸುಮಂಗಲಿ ಭಟ್ ಅವರೊಂದಿಗೆ ರೋಗಿಗಳ ಸೇವೆಯಲ್ಲಿ ನಿಸ್ವಾರ್ಥವಾಗಿ ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ಇದೀಗ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಭಟ್ ರವರನ್ನ ಹುಡುಕಿಕೊಂಡು ಬಂದಿದೆ. ಸುಮಾರು 2-3 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ. ಬಹಳ ಒಳ್ಳೆ, ಅಂದರೆ ನಮಗೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಫಸ್ಟ್ ಆಫ್ ಆಲ್ ಕರೆಕ್ಟ್ ಪ್ರೆಡಿಕ್ಟ್ ಮಾಡ್ತಾರೆ ಡಾಕ್ಟ್ರು. ಅದನ್ನು ನಮಗೆ ಔಷಧಿ ಮೂಲಕ ತುಂಬ ಸಮಾಧಾನಕರವಾದಂತಹ ಔಷಧಿ ಕೊಟ್ಟಿದ್ದಾರೆ. ಇಲ್ಲಿ ಬರಬೇಕಾದ್ರೆ ಒಂದು ಧೈರ್ಯ ತುಂಬುತ್ತಾರೆ ಮನಸ್ಸಲ್ಲಿ. ಸುಬ್ರಹ್ಮಣ್ಯ ಭಟ್ ರವರ ಸೇವೆಯನ್ನ ಗುರುತಿಸಿ ಈ ಮೊದಲೇ ಹಲವಾರು ಪ್ರಶಸ್ತಿಗಳು ದೊರಕಿದ್ದು, ಈ ಪೈಕಿ ಅಖಿಲ ಭಾರತ ವಿದ್ವತ್ ಪ್ರಶಸ್ತಿ, ಕೃಷಿ ಸಾಧಕ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಅಲ್ಲದೆ ನೂರಾರು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಇವರ ಸಾಧನೆಗೆ ಒಲಿದು ಬಂದಿದೆ. ಇದೀಗ ಡಾಕ್ಟರೇಟ್ ಪ್ರಶಸ್ತಿ ಸಿಗುವುದರಿಂದ ಭಟ್ ರವರ ಸೇವೆ ಇನ್ನು ಸಾವಿರಾರು ರೋಗಿಗಳ ಪಾಲಿಗೆ ಆಶಾಕಿರಣವಾಗಲಿದೆ ಅನ್ನುವುದೇ ನಮ್ಮ ಹಾರೈಕೆ. ಸತೀಶ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.